ಒರಟಾದ ಕಲ್ಲಿನ ಬೆಟ್ಟಗಳ ಕೆಳಗೆ ಧುಮ್ಮಿಕ್ಕುವ ಶ್ವೇತ ನೀರಿನ ಸುಂದರ ಮತ್ತು ನೈಸರ್ಗಿಕ ತೊರೆಗೆ ಕಾರಣವಾಗಿರುವ ಹಸಿರು ಕಾಡಿನ ಮಧ್ಯೆ ಇರುವ ಜಲಪಾತ ಕಾರ್ಕಳನೆಟ್ಟೆ ಪ್ರದೇಶದಲ್ಲಿ ಇರುವಂತಹ ಜಲಪಾತದ ಸೌಂದರ್ಯ ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಕಾರ್ಕಳದಿಂದ ಕೇವಲ 10 ಕಿಲೋಮೀಟರ್ ನೆಟ್ಟೆ ಪರಪಾಡಿ ಕ್ರಾಸ್ನಿಂದ 3 ಕಿಲೋಮೀಟರ್ ದೂರದಲ್ಲಿರುವ ನೆಟ್ಟೆ ಆರ್ಬಿ ಜಲಪಾತವನ್ನ ಪರಪಾಡಿ ಜಲಪಾತ ಅಂತ ಕರೀತಾರೆ. ಅದರ ರಮಣೀಯ ಸೌಂದರ್ಯ, ಭೋರ್ಗರೆಯುವ ಮತ್ತು ನಿರಂತರ ನೀರಿನ ಹರಿವಿನಿಂದಾಗಿ ಆರ್ಬಿ ಜಲಪಾತ ಕಾರ್ಕಳದ ಪ್ರವಾಸಿ ತಾನಾಗಿದೆ. ಈ ಜಲಪಾತವನ್ನ ನೋಡಲು ರಮಣೀಯ ಅನುಭವ ನೀಡುತ್ತೆ. ಪ್ರಶಾಂತ ವಾತಾವರಣ ಸ್ಥಳೀಯರಿಗೆ ಮತ್ತು ಹೊರ ಜಿಲ್ಲೆಯ ಪ್ರವಾಸಿಗರಿಗೆ ಪಿಕ್ನಿಕ್ ಮತ್ತು ವಿಹಾರ ತಾಣ ಆಗಿದೆ. ಪ್ರಕೃತಿಯ ಸೌಂದರ್ಯದ ನಡುವೆ ಇರುವಂತಹ ಜಲಪಾತ ಹಾಲಿನ ನೊರೆಯಂತೆ ನೀರು ಹರಿತಾ ಇದ್ದು ಸಮೀಪಕ್ಕೆ ಆಗಮಿಸಿದ ಪ್ರವಾಸಿಗರನ್ನ ತನ್ನೆಡೆಗೆ ಸೆಳೀತಾ ಇದೆ. ಸುತ್ತಲೂ ಬಂಡೆಕಲ್ಲು ಇರೋದ್ರಿಂದ ಜಾರುವ ಅಪಾಯವಿರುತ್ತೆ. ಆದರೆ ದೂರದಲ್ಲಿ ನೋಡಲು ಈ ಜಲಪಾತ ಚಂದ. ಈ ಜಲಪಾತ ಸುಂದರವಾಗಿದೆ ನಿಜ, ಆದರೆ ಅಷ್ಟೇ ಅಪಾಯಕಾರಿ ಕೂಡ ಹೌದು. ಸ್ಥಳೀಯ ಕಾಲೇಜು ವಿದ್ಯಾರ್ಥಿಗಳು ಈ ಭಾಗಕ್ಕೆ ಬಂದು ಉಚ್ಚಾಟ ಮೆರೆದು ಸಾವನ್ನಪ್ಪಿದ ಘಟನೆ ಕೂಡ ನಡೆದಿದೆ. ಆದ್ರಿಂದ ಸ್ಥಳೀಯ ಪಂಚಾಯತ್ ಎಚ್ಚರಿಕೆಯ ಫಲಕಗಳನ್ನು ಹಾಕಿದ್ದು ನೀರಿನಲ್ಲಿ ಇಳಿಯುವ ಪ್ರವಾಸಿಗರಿಗೆ ಎಚ್ಚರಿಕೆಯನ್ನ ನೀಡುತ್ತಾ ಇದೆ. ಪ್ರವಾಸೋದ್ಯಮ ಇಂತಹ ಜಲಪಾತಗಳನ್ನು ಬೆಳೆಸುವುದರಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ. ಉಡುಪಿ ಜಿಲ್ಲೆಯ ನೆಟ್ಟೆ ಗ್ರಾಮದ ಈ ಜಲಪಾತ ಎಲ್ಲ ಪ್ರವಾಸಿಗರ ಪ್ರೇಕ್ಷಣೀಯ ಸ್ಥಳವಾಗಲಿ. ಉಡುಪಿ ಜಿಲ್ಲೆಯ ಜನರು ಬೇರೆ ಜಿಲ್ಲೆಗೆ ಪ್ರವಾಸಕ್ಕೆ ಹೋಗುವ ಬದಲು ಇಂತಹ ಪ್ರವಾಸಿ ತಾಣಗಳನ್ನು ಬೆಳೆಸುವ ಅವಶ್ಯಕತೆ ಇದೆ. ಅಷ್ಟೇ ಜಾಗೃತರಾಗಿ ಪ್ರವಾಸಿಗರು ಈ ಸ್ಥಳಗಳಿಗೆ ಭೇಟಿ ನೀಡಬೇಕಾಗಿದೆ. ಇದು ಕಾರ್ಕಳ ನೆಟ್ಟೆ ಪರಿಸರದಲ್ಲಿರುವಂತಹ ಒಂದು ಫಾಲ್ಸ್ ನೋಡಲಿಕ್ಕೆ ತುಂಬ ಸುಂದರವಾಗಿದೆ, ಹಾಗೆ ಅಷ್ಟೇ ಅಪಾಯಕಾರಿಯಾಗಿ ಉಂಟು. ಆಮೇಲೆ ನಾವು ಕಾಲೇಜಿಂದ ಬಂದದ್ದು, ಉಡುಪಿ ಕಾಲೇಜಿಂದ ಸ್ಟೂಡೆಂಟ್ ಅವರೆಲ್ಲ ಒಟ್ಟಾಗಿ ನೋಡಲಿಕ್ಕೆ ತುಂಬ ಚೆನ್ನಾಗುಂಟು. ನಾವು ಒಂದು ರೀಲ್ಸಲ್ಲಿ ನೋಡಿದ್ದು ಇನ್ಸ್ಟಾಗ್ರಾಮಲ್ಲಿ, ನೋಡಲಿಕ್ಕೆ ಚೆಂದ ಉಂಟಂತೇಳಿ ಅಲ್ಲೇ ಪ್ಲ್ಯಾನ್ ಮಾಡಿದ್ದು ಸ್ಟೂಡೆಂಟ್ ಅವರೆಲ್ಲ ಹೋಗುವಂತ. ಹಾಗೆ ಇವತ್ತು ಬಂದಿದ್ದೇವೆ, ಚೆನ್ನಾಗುಂಟು ನೋಡಲಿಕ್ಕೆ. ಇದು ಇಂಥ ಪ್ಲೇಸ್ ಇನ್ನೂ ಪುನಃ ಡೆವಲಪ್ ಆಗಬೇಕು, ಜನಕ್ಕೆಲ್ಲ ಗೊತ್ತಾಗಬೇಕು. ಇದನ್ನು ಇನ್ನೂ ಡೆವಲಪ್ ಮಾಡಿದರೆ ನಮ್ಮ ಒಂದು ಉಡುಪಿಯಲ್ಲಿರುವಂಥ ಪ್ರವಾಸಿ ತಾಣಗಳಲ್ಲಿ ಇದು ಕೂಡ ಒಂದಾಗುವಂಥ ಲಕ್ಷಣ ಎಲ್ಲ ಉಂಟು ಇದರಲ್ಲಿ.